ಕಳೆದ 7-8 ದಿನಗಳಿಂದ ಸುರಿಯುತ್ತಿರುವಂತಹ ನಿರಂತರ ಮಳೆಗೆ ಉಡುಪಿಯ ಬಹುತೇಕ ಪ್ರದೇಶಗಳು ಜಲಾವೃತಗೊಂಡಿವೆ. ಇಂದು ಕೂಡ ಮಳೆರಾಯನ ಆರ್ಭಟ ಮುಂದುವರೆದಿದೆ. ಸಂಪರ್ಕ ವಂಚಿತ ಕಾಡು ಬೆಟ್ಟಗಳ ಪ್ರದೇಶದಲ್ಲಿ ವಯಸ್ಕರನ್ನ, ಅನಾರೋಗ್ಯ ಪೀಡಿತರನ್ನ ಜೋಲಿಯಲ್ಲಿ ಹೊತ್ತು ತರುವ ವಿದ್ಯಮಾನ ಕೆಲವೆಡೆ ಕಂಡುಬಂದಿದೆ. ಇನ್ನು ನಗರದ ಮಧ್ಯವಾದಂತಹ ಬ್ರಹ್ಮಾವರ ಆಕಾಶವಾಣಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ 66 ಮಠದಬೆಟ್ಟು ಬಳಿಯ ನಿವಾಸಿ ಅಕ್ಕಯ್ಯ ದಾಸ್ 80 ವರ್ಷ ಪ್ರಾಯ. ಇವರನ್ನು ವಾರಕ್ಕೆ 3 ಬಾರಿ ಉಡುಪಿಗೆ ಡಯಾಲಿಸಿಸ್ಗಾಗಿ ಆಟೋ ರಿಕ್ಷಾದಲ್ಲಿ ಕರೆದುಕೊಂಡು ಬರಲಾಗಿತ್ತು. ಆದರೆ ರಸ್ತೆಯಿಂದ 10 ಮೀಟರ್ ದೂರಕ್ಕೆ ಮಳೆ ನೀರು ತುಂಬಿರೋದ್ರಿಂದ ಇವರನ್ನು ಹೊತ್ತುಕೊಂಡೇ ಡಯಾಲಿಸಿಸ್ಗಾಗಿ ಕರೆತರಲಾಯಿತು. ಒಟ್ಟಾರೆಯಾಗಿ ಅನೇಕ ವರ್ಷಗಳ ಬಳಿಕ ಕಂಡರಿಯದಂಥ ಧಾರಾಕಾರ ಮಳೆ ಉಡುಪಿ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿಯುತ್ತಾ ಇದೆ. ಉಡುಪಿ ಜಿಲ್ಲೆಯ ಕಾಪು, ಮುಳೂರು, ಉಚ್ಚಿಲ ಹಾಗೂ ಕುಂದಾಪುರದ ಬಹುತೇಕ ಭಾಗಗಳಲ್ಲಿ ನೆರೆ ನೀರು ಬಹಳಷ್ಟು ಅಪಾಯವನ್ನು ತಂದಿದೆ. ಹಾಗಿದ್ರೆ ಉಡುಪಿ ಜಿಲ್ಲೆಯ ಮಳೆಯ ಒಂದು ಸುತ್ತುನೋಟ ಇಲ್ಲಿದೆ. ಕರಾವಳಿಯಲ್ಲಿ ವರುಣನಾರ್ಭಟ ಮುಂದುವರಿದಿದೆ. 7 ದಿನಕ್ಕೆ ಮುಂದುವರಿದಂತಹ ಮಳೆ ಆರ್ಭಟ ಮತ್ತಷ್ಟು ಪ್ರದೇಶಗಳಲ್ಲಿ ಕಾಣಿಸಿಕೊಂಡಿದೆ. ನೆರೆ ಹಾವಳಿಯಿಂದ ಉಡುಪಿಯ ಜೀವನದಿ, ಇಂದ್ರಾಣಿ ನಗರದ ಹಲವಾರು ತಗ್ಗು ಜಾಗಗಳಿಗೆ ನೆರೆ ನೀರು ತುಂಬುವಂತಾಗಿದೆ. ಬೈಲಕೆರೆ, ಮೂಡನಿಡಂಬೂರು, ಮಠದಬೆಟ್ಟು ಮೊದಲಾದ ಭಾಗಗಳಲ್ಲಿ ಕೃತಕ ನೆರೆ ಕಾಣಿಸಿಕೊಂಡಿದೆ. ಅನೇಕ ಕಡೆಗಳಲ್ಲಿ ಕಾಮಗಾರಿಗಳು ನಡೀತಾ ಇವೆ. ಇನ್ನು ಅನೇಕ ಕಡೆಗಳಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ಮುಂದುವರಿತಿದೆ. ಈ ಹಿನ್ನೆಲೆಯಲ್ಲಿ ನೀರು ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲದೇ ಇರೋದರಿಂದ ಕೆಲವೆಡೆ ಕೃತಕ ನೆರೆ ಉಂಟಾಗಿದೆ. ಇಂದು ದಿನಪೂರ್ತಿ ಮಳೆ ಮುಂದುವರೆದರೆ ಅನೇಕ ಕಡೆಗಳಲ್ಲಿ ಅಪಾಯ ಆಗುವಂಥ ಸಾಧ್ಯತೆ ಇದೆ. ನಾಳೆಯೂ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಶಾಲಾ ಮಕ್ಕಳಿಗೆ ರಜೆಯನ್ನು ಘೋಷಿಸಿದೆ ಉಡುಪಿ ಜಿಲ್ಲಾಡಳಿತ. ಇಂದು ಭಾರಿ ಮಳೆಯಾಗುವಂಥ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಸತತ 7ನೇ ದಿನಕ್ಕೆ ಮುಂದುವರಿದಿದೆ ಮಳೆ ಆರ್ಭಟ. ಮತ್ತಷ್ಟು ಪ್ರದೇಶಗಳಲ್ಲಿ ನೆರೆ ಹಾವಳಿ ಉಂಟಾಗಿದೆ. ಪಡುಬಿದ್ರೆ ಗ್ರಾಮದ ಹೊಯ್ಗೆ ತೋಟದ ಕೆಲವು ಮನೆಗಳು ಜಲಾವೃತಗೊಂಡಿವೆ. 5-6 ಮನೆಗಳಿಗೆ ನೀರು ನುಗ್ಗಿದೆ. ಈ ಭಾಗದಲ್ಲಿ ಪ್ರತಿ ವರ್ಷ ನೆರೆ ಸಮಸ್ಯೆ ಇದೆ. ಉಡುಪಿ ನಗರದಲ್ಲೂ ಕೃಷಿ ಗದ್ದೆಗಳು ಜಲಾವೃತಗೊಂಡಿವೆ. ಮಠದಬೆಟ್ಟು, ಶಿರಿಬೀಡು ಪ್ರದೇಶದಲ್ಲಿ ಗದ್ದೆಗಳಲ್ಲಿ ನೀರು ತುಂಬಿಕೊಂಡಿದ್ದು, ಇನ್ನು ವಸತಿ ಪ್ರದೇಶಕ್ಕೆ ನೀರು ಹರಿಯುತ್ತಾ ಇದೆ. ಉಡುಪಿಯಲ್ಲಿ ಮಳೆರಾಯನ ಅಬ್ಬರ ಮುಂದುವರೆದಿದೆ. ಕಳೆದ ರಾತ್ರಿಯೂ ಧಾರಾಕಾರವಾಗಿ ಮಳೆ ಸುರಿದಿದೆ. ಇದರ ಪರಿಣಾಮವಾಗಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಕಾಪು ತಾಲೂಕಿನ ಪಡುಬಿದ್ರೆ ಗ್ರಾಮದಲ್ಲೂ ಕೂಡ ಇಂತಹ ನೆರೆ ಹಾವಳಿಯಾದಂಥ ಬಗ್ಗೆ ವರದಿಯಾಗಿದೆ. ಇನ್ನು ಕುಂದಾಪುರದ ತೆಕ್ಕಟ್ಟೆ ಪ್ರದೇಶದಲ್ಲೂ ಕೂಡ ನಾವೀಗ ದೃಶ್ಯಗಳಲ್ಲಿ ಕಾಣ್ತಾ ಇದ್ದೇವೆ. ಅಲ್ಲಿರುವ ಕೆಲವು ಪ್ರದೇಶಗಳಿಂದ ಜನ ತಮ್ಮ ಜಾನುವಾರುಗಳ ಸಹಿತ ನೆರೆಯಲ್ಲಿ ಬರ್ತಾ ಇರುವಂಥ ದೃಶ್ಯ ನಿಜಕ್ಕೂ ಭಯವನ್ನು ಹುಟ್ಟಿಸುವಂಥ ರೀತಿಯಲ್ಲಿದೆ. ಅಲ್ಲಿನ ಪರಿಸ್ಥಿತಿ ಹೇಗಿರ್ಬೋದು ಅಂತ ನಾವು ಊಹಿಸುವುದಕ್ಕೆ ಸಾಧ್ಯ. ಆದರೆ ಆ ಕಷ್ಟದಲ್ಲಿ ನಾವು ನೋಡ್ತಾ ಇದ್ದೀವಿ, ನೆರೆ ನೀರು ತುಂಬಿ ಇಡೀ ಭೂಭಾಗ ಕಾಣಿಸ್ತಾ ಇಲ್ಲ. ಅಲ್ಲಿ ಒಂದು ತಗ್ಗು ಪ್ರದೇಶ ಇರ್ಬೋದು, ಅಲ್ಲಿನ ಗುಡ್ಡ ಪ್ರದೇಶದಂತಹ ಸ್ಥಳದಲ್ಲಿ ನೆರೆ ನೀರು ತುಂಬಿದೆ. ಬೇರೆ ಕಡೆಯಿಂದ ಬಂದಿರುವಂಥ ನೀರು ಇಲ್ಲಿ ಸ್ವಲ್ಪ ತಗ್ಗು ಪ್ರದೇಶ ಆಗಿರೋದ್ರಿಂದ ತುಂಬಿಕೊಂಡಿದೆ. ಹಾಗಾಗಿ ತಮ್ಮ ಜಾನುವಾರುಗಳ ಸಹಿತ ಜನ ಬೇರೆ ಸುರಕ್ಷಿತ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಇನ್ನು ಕೇವಲ ಉಡುಪಿ ಜಿಲ್ಲೆ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರೆದಿದೆ. ಅಜಿಲಮೊಗ್ಗರು ಮಸೀದಿ ಬಳಿ ನೇತ್ರಾವತಿ ನೀರು ರಸ್ತೆಗೆ ಬಂದಿದ್ದು, ಉಪ್ಪಿನಂಗಡಿ ಕಡೆ ಹೋಗುವ ರಸ್ತೆಯು ಜಲಾವೃತಗೊಂಡಿದೆ. ವಾಹನ ಸಂಚಾರ ಬಂದಾಗಿದೆ. ಬಂಟ್ವಾಳದಲ್ಲಿ ನೇತ್ರಾವತಿ ನದಿ ನೀರಿನ ಮಟ್ಟ ಅಪಾಯದ ಮಟ್ಟವನ್ನು ಏರ್ತಾ ಇದೆ. ಜಕ್ರಿಬೆಟ್ಟು ಸಮೀಪದ ಕೋಟೆಗಣಿ ಎಂಬಲ್ಲಿ ರಸ್ತೆಗೆ ನೀರು ನುಗ್ಗಿದ ಬಗ್ಗೆಯೂ ವರದಿಯಾಗಿದೆ. ಬಂಟ್ವಾಳ ತಾಲೂಕಿನಾದ್ಯಂತ ಮಳೆ ನೀರು ಸಾಕಷ್ಟು ಪ್ರಮಾಣದಲ್ಲಿ ರಸ್ತೆಗೆ ಬರುವುದನ್ನು ನಾವು ಕಾಣಬಹುದು. ಜೊತೆಗೆ ಹೊಸ ಹೆದ್ದಾರಿಯ ಹೊಸ ರಸ್ತೆಯನ್ನು ನಿರ್ಮಾಣ ಮಾಡುವ ಸಲುವಾಗಿ ಸರ್ವಿಸ್ ರೋಡ್ಗಳನ್ನು ತಾತ್ಕಾಲಿಕವಾಗಿ ಮಾಡಿದ್ದಾರೆ. ಈ ಕಾರಣದಿಂದ ಕಲ್ಲಡ್ಕ, ಮಾಣಿ ಹಾಗೂ ಇತರ ಪ್ರದೇಶದಲ್ಲೂ ಆ ರಸ್ತೆಗಳು ಕೊಚ್ಚಿ ಹೋದಂಥ ಪರಿಣಾಮ ಟ್ರಾಫಿಕ್ ಜಾಮ್ ಆಗುವಂಥದ್ದು ಹಾಗೂ ಅನೇಕ ಘಟನೆಗಳು ನಡೀತಾ ಇದ್ದಾವೆ. ಇನ್ನು ಕುಂದಾಪುರದ ಭಾಗದಲ್ಲೂ ಕೂಡ
ಭಾರೀ ಮಳೆಯಿಂದ ಉಂಟಾದ ಅನಾಹುತದ ಬಗ್ಗೆ ವರದಿಯಾಗಿದೆ. ಬ್ರಹ್ಮಾವರಕೋಟದ ಹೋಬಳಿಯಲ್ಲಿ ನೆರೆ ಪರಿಸ್ಥಿತಿ ಉಂಟಾಗಿದೆ. ಬನ್ನಾಡಿ ಗ್ರಾಮದ ಕುದ್ರುಬೆಟ್ಟು ಎಂಬಲ್ಲಿ 3 ರಕ್ಷಣೆ ಮಾಡಲಾಗಿದೆ. ಮಗುವನ್ನು ಸೇರಿ 3 ಸ್ಥಳಾಂತರ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಮಳೆ ಬಿರುಸು ಕಡಿಮೆ ಆದರೂ ನೆರೆ ನೀರು ಮಾತ್ರ ನಿರಂತರವಾಗಿ ತಗ್ಗು ಪ್ರದೇಶಗಳಿಗೆ ತುಂಬುತ್ತಾ ಇದೆ. ಸಾರ್ವಜನಿಕರಿಂದ ಕೂಡ ಕೆಲವು ಸಮಸ್ಯೆಗಳ ಬಗ್ಗೆ ನಮಗೆ ಪ್ರಸ್ತಾಪ ಮಾಡಿದ್ದಾರೆ. ಮಾನ್ಯ ಶಾಸಕರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಮುಖ್ಯವಾಗಿ ಇಲ್ಲಿ ಬೆಳೆ ನಷ್ಟ ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಭತ್ತದಲ್ಲಿ ಈಗಾಗಲೇ ಭತ್ತ ಹಾಕಿದ್ದಾರೆ, ಆದರೆ ಎಲ್ಲ ನೀರು ನಿಂತಿರುವುದರಿಂದ ತುಂಬ ನಷ್ಟ ಆಗಿದೆ ಅಂತ ತಿಳಿಸಿದ್ದಾರೆ. ಅದನ್ನು ನಾವು ನಮ್ಮ ಅಧಿಕಾರಿಗಳಿಗೆ ಒಂದು ಸಮೀಕ್ಷೆ ಇರುತ್ತದೆ. ಕಳೆದ 1 ವಾರದಿಂದ ಉಡುಪಿಯಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದ ಅಪಾಯದ ಮಟ್ಟ ಮೀರಿ ಹರಿಯುತ್ತವೆ ನದಿಗಳು. ನದಿ ತೀರದ ದ್ವೀಪ ಪ್ರದೇಶದಲ್ಲಿ ವಾಸಿಸುವ ಜನರಲ್ಲಿ ಆತಂಕ ಮನೆ ಮಾಡಿದೆ. ಸದ್ಯ ಮನೆಯ ಆವರಣವನ್ನ ಮಳೆ ನೀರು ತಲುಪಿದೆ. ಮುಂದುವರಿದರೆ ಮನೆಯೊಳಗೆ ನೀರು ನುಗ್ಗುವಂತಹ ಸಾಧ್ಯತೆ ಇದೆ. ಸುರಕ್ಷತಾ ದೃಷ್ಟಿಯಿಂದ ಜಾನುವಾರುಗಳನ್ನ ಬೇರೆಡೆ ಸ್ಥಳಾಂತರಿಸಲಾಗ್ತಿದೆ. ಅಪಾಯದ ಭೀತಿಯಲ್ಲಿ ಅಲ್ಲಿನ ಜನ ತಮ್ಮ ಜಾನುವಾರುಗಳ ಜೊತೆ ಸುರಕ್ಷಿತ ಸ್ಥಳಕ್ಕೆ ತೆರಳುತ್ತಾ ಇದ್ದಾರೆ. ತೆಕ್ಕಟ್ಟೆಯ ಕುದ್ರುಬೈಲು ದ್ವೀಪದ ನಿವಾಸಿಗಳು, ಕಟ್ಟಿಂಗೇರಿಯ ಹಿರಿಯ ಕೃಷಿಕ ಭಾಸ್ಕರ್ ಶೆಟ್ಟಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ದೇವದಾಸ್ ಹೆಬ್ಬಾರ್ ಸೇರಿದಂತೆ ಅನೇಕರು ಸ್ಥಳಕ್ಕೆ ಭೇಟಿ ನೀಡಿ ಕೃಷಿಕರಿಗೆ ಸೂಕ್ತ ಪರಿಹಾರ ಒದಗಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇನ್ನು ಬೈಂದೂರಿನಲ್ಲೂ ಸಾಕಷ್ಟು ಮಳೆ ಹಾನಿಯಾದ ಬಗ್ಗೆ ವರದಿಯಾಗಿದೆ. ಜಿಲ್ಲಾಧಿಕಾರಿ ಅವರು ಭೇಟಿ ನೀಡಿದ್ದಾರೆ. ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಅಧಿಕಾರಿಗಳು ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇನ್ನೂ ಮಳೆ ಮುಂದುವರಿಯುವಂಥ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಬಹಳಷ್ಟು ವರ್ಷದಿಂದ ಈ ನೆರೆಯ ತೊಂದರೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ. ಇದು ಪ್ರಾಕೃತಿಕಬದ್ಧವಾದಂಥ ವ್ಯವಸ್ಥೆ, ಯಾರಿಗೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ನೀರಿನ ಹರಿವು ಹೊರಗೆ ಹೋಗುವುದು ಕಷ್ಟ ಆಗಿದೆ ಎಂದು ಇಲ್ಲೇ ಶೇಖರಣೆ ಆಗ್ತದೆ. ಪರಿಸರದ ಜನರಿಗೆ ಸುಮಾರು ಒಂದು 3-4 ದಿವಸ ಎಲ್ಲ ಮನೆಯಿಂದ ಹೊರಗೆ ಹೋಗ್ಲಿಕ್ಕೂ ಕಷ್ಟ, ಒಳಗಿರ್ಲಿಕ್ಕೂ ಕಷ್ಟ. ಮುದುಕರಂತೂ ಮನೆ ಬಿಟ್ಟು ಹೊರಗೆ ಹೋಗುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ದನಕರುಗಳಿಗೂ ಸಹ ಹಾಗೆ. ಸಂಪರ್ಕ ವಂಚಿತ ಕಾಡುಬೆಟ್ಟಗಳ ಪ್ರದೇಶದಲ್ಲಿ ವಯಸ್ಕರನ್ನ, ಅನಾರೋಗ್ಯ ಪೀಡಿತರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದೇ ದೊಡ್ಡ ಒಂದು ಚಾಲೆಂಜ್ ಆಗಿದೆ. ಕಾರಣ ಏನಂದರೆ ಆ ಮನೆಗಳನ್ನು ಸಂಪರ್ಕಿಸುವಂಥ ರಸ್ತೆಗಳೇ ಕಡಿದು ಹೋಗಿವೆ. ಬ್ರಹ್ಮಾವರ ಆಕಾಶವಾಣಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ 66 ಮಡದಬೆಟ್ಟು ಬಳಿಯ ನಿವಾಸಿಯಾಗಿರುವಂಥ ಅಕ್ಕಯ್ಯ ದಾಸ್ 80 ವರ್ಷದವರು. ಇವರನ್ನು ವಾರಕ್ಕೆ 3 ಬಾರಿ ಉಡುಪಿಗೆ ಡಯಾಲಿಸಿಸ್ಗಾಗಿ ಕರೆದುಕೊಂಡು ಬರಲಾಗಿತ್ತು. ಆದರೆ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಅವರ ಮನೆಗೆ ಸಂಪರ್ಕಿಸುವಂತಹ ರಸ್ತೆ ಕಡಿತಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಅವರನ್ನು ಕುರ್ಚಿಯಲ್ಲಿ ಕುಳ್ಳಿರಿಸಿ ಅವರನ್ನು ಹೊತ್ತುಕೊಂಡೇ ಬಹಳಷ್ಟು ದೂರ ಸಾಗಿ ಬಂದು ಅವರನ್ನು ಚಿಕಿತ್ಸೆಗಾಗಿ ಕರೆದೊಯ್ಯಲಾಗಿದೆ. ಅಜ್ರಕಡ ಆಸ್ಪತ್ರೆಗೆ ಇದು ವಾರಕ್ಕೆ 2 ಸರಿ ಅಜ್ರಕಡ ಆಸ್ಪತ್ರೆಗೆ ಹೋಯ್ತು. ಹಪ್ಪಿಗೆ ದಾರಿ ಸರ್ ಮೊದಲಿಂದ ಆಯಿತು, ದಾರಿ ಅನಾದಿ ಕಾಲದಿಂದ ಆಯಿತು. ದಾರಿನ ಬಂದ್ ಮಾಡಿ ಕಂಪೌಂಡ್ ಹಾಕಿರು. ಆಸ್ಪತ್ರೆಗೆ ಹೋಗಬೇಕು ಮಾಡಿ ಬಂದು ಕಷ್ಟ ಆಗ್ತಿಲ್ಲ, ದಾರಿ ಇಲ್ಲ. ಇಲ್ಲೇ ಈಗ ಸಂಧಿ ರೋಡ್ ಹಂಗೊಂದು ದಾರಿ ಇತ್ತು, ಅದ್ರಂಗೆ ಎಲ್ಲ ಮಳೆ ಬಂದ್ರೆಲ್ಲ ವಾಪ ಕಷ್ಟ ಆಯ್ತು ಕರ್ಕೊಂಡು ಹೋಗಕ್ಕೆ ಮನೆಯವರಿಗೆ. ಡಯಾಲಿಸಿಸ್ಗೆ ವಾರಕ್ಕೆ 2 ರಿಂದ 3 ಸತಿ ನಾವು ಕರ್ಕೊಂಡು ಹೋಗ್ತೀವಿ. ಇದೇ ರೀತಿಯಾಗಿ ಕರ್ಕೊಂಡು ಹೋಗೋದು
ನೀವು 1-2 ಸರ್ತಿ ಆಂಬುಲೆನ್ಸ್ ಬಂದು ಸ್ಟ್ರಕ್ಚರ್ ಕೂಡ ಒಳಗೆ ಬರಲಿಲ್ಲ. ಹಾಗೆ ತಲೆಮಾರು ಹೊತ್ಕೊಂಡು ಹೋಗಿ ಕೂಡ ಕರ್ಕೊಂಡು ಹೋಗಿದ್ದೀವಿ. ಅವಳಿಗೆ ಹಾರ್ಟ್ ಪೇಷಂಟ್ ಬೇರೆ, ಹಾರ್ಟು ಆವಾಗ ಫೇಲ್ ಆಗಿತ್ತು ಒಂದು ಸರ್ತಿ ಎಲ್ಲ, ಮತ್ತು ಡಯಾಲಿಸಿಸ್ ಇದೆ, ಕಿಡ್ನಿ ಕೂಡ ವರ್ಕ್ ಮಾಡೋದಿಲ್ಲ. ಇಲ್ಲಿ ಮೊದಲು ಮನೆವರೆಗೂ ಗಾಡಿ ಬರ್ತಾಯಿತ್ತು, ಆಟೋ ಆಗಲಿ ಕಾರ್ ಆಗಲಿ ಯಾವುದಾದ್ರೂ, ಆಂಬುಲೆನ್ಸ್ ಕೂಡ ಇಲ್ಲೇ ಬಂದು ನಿಂತು